ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು. ಸತ್ಯ ಎಂಬುದು ಏನು ಬ್ರಹ್ಮಾಂಡ ತಾಂಡವದಿ, ಸತ್ಯ ಎಂಬುದು ಏನು ಬ್ರಹ್ಮಾಂಡ ತಾಂಡವದಿ, ನೃತ್ಯವೇ ಸತ್ಯವಲ ಕಡಲ ಅಲೆಯ ಬಾಳೋಳ್, ನೃತ್ಯವೇ ಸತ್ಯವಲ ಕಡಲ ಅಲೆಯ ಬಾಳೋಳ್, ಮಿಥ್ಯೆ ಎಂಬುದೇ ಮಿಥ್ಯೆ ಜೀವ ನಾಟಕ ಸತ್ಯ, ಮಿಥ್ಯೆ ಎಂಬುದೇ ಮಿಥ್ಯೆ ಜೀವ ನಾಟಕ ಸತ್ಯ. ಕೃತ್ಯವಿದು ಬೊಮ್ಮನದು, ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ. ಮಾನ್ಯ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಬ್ರಹ್ಮಾಂಡದ ತಾಂಡವ ನೃತ್ಯದಲ್ಲಿ ಸತ್ಯ ಎಂಬುದು ಏನು, ಕಡಲ ಅಲೆಯಂತಿರುವ ನಮ್ಮ ಬಾಳಿನಲ್ಲಿ ಆ ಅಲೆಗಳ ನೃತ್ಯವೇ ಸತ್ಯವಲ್ಲವೇ, ನಮ್ಮ ನಿಮ್ಮೆಲ್ಲರ ಅನುಭವಕ್ಕೆ ಬರುವ ಕಣ್ಣಾರೆ ಕಾಣುವ ದೃಶ್ಯಗಳ ಜಗತ್ತನ್ನು ನೋಡುವ ಕ್ರಿಯೆಗಳೇ ಸತ್ಯವೆಂದ ಮೇಲೆ ಮಿಥ್ಯೆ ಎಂದು ಹೇಳುವುದೇ ಮಿಥ್ಯ. ಹಾಗಾಗಿ ಇದೆಲ್ಲವೂ ಬ್ರಹ್ಮವಸ್ತುವಿನ ಆಟವೇ ಆಗಿದೆ. ಕಡಲಲ್ಲಿ ಏಳುವ ಅಲೆಗಳ ಕ್ರಿಯೆ ಮಿಥ್ಯವಾಗಲು ಸಾಧ್ಯವೇ? ಬಂಧುಗಳೇ, ಈ ಜಗತ್ತು ಬ್ರಹ್ಮವಸ್ತುವಿನಿಂದ ಆವರಿಸಿದೆ. ಮನುಷ್ಯ ಜೀವನ ದೃಷ್ಟಿಯಿಂದ ಅಲ್ಲ, ಸಕಲ ಜೀವಿಗಳು ಅನುಭವಿಸುವ ಕಷ್ಟ ಸುಖಗಳೇ ಸತ್ಯವಾಗಿದೆ. ಪಾಪ ಪುಣ್ಯಗಳ ಕ್ರಿಯೆಗೆ ಈ ಜಗತ್ತು ದಾರಿ ಮಾಡಿಕೊಡುತ್ತದೆ. ಆದರೆ ಜಗತ್ತಿನಲ್ಲಿ ನಮ್ಮ ಜೀವನದ ಹಾದಿಯಲ್ಲಿ ಸಂತೋಷ ತೃಪ್ತಿಯ ಅನ್ವೇಷಣೆಯಾಗಿದೆ. ಆಸೆ ನಿರಾಸೆಗಳ ಮೂಲಕ ಶಾಂತಿ ಕದಡುವ ರಂಗಭೂಮಿಯಾಗಿದೆ. ಹಾಗಾಗಿಯೇ ಹೇಳ್ತಾರೆ ಜೀವನ ಒಂದು ನಾಟಕ ರಂಗ ಎಂದು. ನಾವೆಲ್ಲರೂ ಪಾತ್ರಧಾರಿಗಳು. ಸೂತ್ರಧಾರ ಎಲ್ಲೋ ಇದ್ದಾನೆ, ಹೇಗೋ ಇದ್ದಾನೆ. ಕಣ್ಣಿಗೆ ಕಾಣದಂತೆ ಆತ ಕುಣಿಸಿದಂತೆ ಕುಣಿಯುವ ಗೊಂಬೆಗಳು ನಾವು. ಹೌದು, ಪ್ರಕೃತಿಯೇ ಸತ್ಯ. ಮನುಜನು ಸಂಸಾರವೆಂಬ ಸಾಗರದಲ್ಲಿ ಈಜಾಡಿ ಕಾಣುವ ಅನುಭವವೇ ನಿಜವಾದ ಸತ್ಯ. ಕಡಲಿನ ಅಲೆಗಳ ಹಾಗೆ ನಮ್ಮ ಬದುಕು, ಅದು ಸತ್ಯ ಅಲ್ವೇ? ಮಿಥ್ಯವಾಗಲು ಸಾಧ್ಯವೇ? ಒಮ್ಮೆ ಒಬ್ಬ ರೋಗಿ ಸಾವಿನಂಚಿನಲ್ಲಿರುವಾಗ ನೀನು ಸಾಯಲಾರೆ ಎಂದು ಹೇಳಿದರೆ ಮಿಥ್ಯವಾಗಲು ಸಾಧ್ಯವೇ? ಆಗ ಅವನಿಗೆ ಆತ್ಮವಿಶ್ವಾಸ ತುಂಬಬಹುದು, ಒಂದಿಷ್ಟು ದಿನ ಬದುಕಬಹುದು. ಆದರೆ ಸಾಯದೇ ಇರಲು ಸಾಧ್ಯವೇ? ಲೌಕಿಕ ಪ್ರಪಂಚದಲ್ಲಿ ಜೀವನ ಸಾಗಿಸುವುದೇ ಸತ್ಯ, ಮಿಥ್ಯ ಎಂಬುದೇ ಸುಳ್ಳು. ಲೌಕಿಕ ಅಲೌಕಿಕ ಜಗತ್ತಿನ ನಡುವೆ ನಮ್ಮ ಬದುಕು ಸಮನ್ವಯವನ್ನು ಕಾಣಬೇಕು. ಆ ನೆಲೆಯಲ್ಲಿಯೇ ನಾವೆಲ್ಲರೂ ಪ್ರಯತ್ನಿಸೋಣ. ಡಿ ವಿ ಜಿಯವರ ಒಂದು ಮಹತ್ವಾಕಾಂಕ್ಷೆ, ಅವರ ಅನುಭವದ ಆ ನೆಲೆಗಳೇ ನಮಗೆಲ್ಲವರಿಗೂ ದಾರಿ ದೀಪವಾಗಲಿ. ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗೋಣ. ಶುಭ ದಿನ. ನಮಸ್ಕಾರ.